ಕಾರ್ಕಳ ಮತ್ತು ಶಿರ್ವದಲ್ಲಿ ಹೈಡ್ರಾಮಾ. ಪೊಲೀಸರ ಮೇಲೆ ಕಾರು ಹರಿಸೋಕೆ ಹೋದ್ರೂ 5 ಕಿಲಾಡಿಗಳು. ಇವರನ್ನ ಬೆನ್ನಟ್ಟಿದ ಪೊಲೀಸರಿಗೆ ಸಿಕ್ಕಿದ್ದು ಶಾಕಿಂಗ್ ಸತ್ಯ. ಇವರು ಕೇವಲ ರೌಡಿಗಳಲ್ಲ, ದೊಡ್ಡ ಮಟ್ಟದ ಕ್ರಿಕೆಟ್ ಬೆಟ್ಟಿಂಗ್ ದಂಧೆಯ ಮಾಸ್ಟರ್ ಮೈಂಡ್ಗಳು. ಈ ಚೇಸಿಂಗ್ ಕಥೆ ನೋಡಿ. ಕಾರ್ಕಳದ ಹಂಚಿಕಟ್ಟೆ ಹತ್ತಿರ ಪಿಎಸ್ಐ ಪ್ರಸನ್ನ ಅವರ ಟೀಮ್ ಚೆಕಿಂಗ್ ಮಾಡ್ತಾ ಇತ್ತು. ಆವಾಗ ಬಂದ ಕಪ್ಪು ಕಾರನ್ನ ನಿಲ್ಲಿಸೋಕೆ ಹೋದ್ರೆ ಈ ಕಿರಾತಕರು ಅವರ ಮೇಲೆಯೇ ಕಾರು ಹರಿಸೋಕೆ ನೋಡಿದ್ದಾರೆ. ಅಲ್ಲಿಂದ ತಪ್ಪಿಸಿಕೊಂಡು ಶಿರ್ವಕ್ಕೆ ಹೋದಾಗ ಅಲ್ಲಿ ಪಿಎಸ್ಐ ಮಂಜುನಾಥ್ ಅವರ ಮೇಲೂ ಅದೇ ರೀತಿ ಅಟ್ಯಾಕ್ ಮಾಡಿದ್ದಾರೆ. ಕೊನೆಗೆ ಶಿರ್ವಾಪೇಟೆಯಲ್ಲಿ ಪೊಲೀಸರು ಈ ಕಾರನ್ನ ಸುತ್ತುವರಿದು 5ರನ್ನ ಎಳೆದಾಡಿ ಅರೆಸ್ಟ್ ಮಾಡಿದ್ದಾರೆ. ಬಂಧಿತರನ್ನು ಸುದರ್ಶನ ಶೆಟ್ಟಿ, ಕೃತವ್ಯ ಶೆಟ್ಟಿ, ಅರುಣ್ ಶೆಟ್ಟಿ, ತೇಜಸ್ ಮತ್ತು ಪ್ರಜ್ವಲ್ ಶೆಟ್ಟಿ ಎಂದು ಗುರುತಿಸಲಾಗಿದೆ. ಈ 5 ಗ್ಯಾಂಗ್ ಈಗ ಪೊಲೀಸರ ಅತಿಥಿಗಳು. ಇವರ ಕಾರ್ ಚೆಕ್ ಮಾಡಿದಾಗ ಇವರು ಹೈಟೆಕ್ ಕ್ರಿಕೆಟ್ ಬೆಟ್ಟಿಂಗ್ ಮಾಡ್ತಿರೋದು ಗೊತ್ತಾಗಿದೆ. ಜನರಿಗೆ ಹಣದ ಆಮಿಷವೊಡ್ಡಿ ಮೋಸ ಮಾಡ್ತಾ ಇದ್ದ ಈ ಗ್ಯಾಂಗ್ ಈಗ ಜೈಲು ಪಾಲಾಗಿದೆ. ಬಿಎನ್ಎಸ್ ಅಡಿಯಲ್ಲಿ ಕೊಲೆಯತ್ನ ಮತ್ತು ಬೆಟ್ಟಿಂಗ್ ಕೇಸ್ ದಾಖಲಾಗಿದೆ. ಕಾನೂನು ಕೈಗೆತ್ತಿಕೊಂಡ್ರೆ ಪೊಲೀಸರು ಬಿಡೋದಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ. ಉಡುಪಿ ಮತ್ತು ದಕ್ಷಿಣ ಕನ್ನಡದ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.